ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಹೊಸಬೆಟ್ಟುವಿನ ಭಾಸ್ಕರ ಕಾಲೋನಿಯ ಮುಖ್ಯ ರಸ್ತೆಯ ಬದಿಯಲ್ಲಿ ಮಳೆ ನೀರು ಹರಿದು ಹೋಗಲು ಚರಂಡಿ ವ್ಯವಸ್ಥೆ ಇಲ್ಲದೆ ಬಹುದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ಶೀಘ್ರದಲ್ಲೇ ಚರಂಡಿ ವ್ಯವಸ್ಥೆಯನ್ನು ಕಲ್ಪಿಸಬೇಕೆಂದು ಅಲ್ಲಿಯ ನಿವಾಸಿಗಳು ಒತ್ತಾಯಿಸಿದ್ದಾರೆ. ಹೊಸಬೆಟ್ಟುವಿನ ಭಾಸ್ಕರ ಕಾಲೋನಿ ಪರಿಸರದಲ್ಲಿ ಸುಮಾರು 70 ಮನೆಗಳಿದ್ದು, ಆ ಪರಿಸರದ ಜನತೆಗೆ ಮಳೆ ನೀರು ಹರಿದು ಹೋಗಲು ಚರಂಡಿ ವ್ಯವಸ್ಥೆ ಇಲ್ಲ. ಈ ಬಗ್ಗೆ ಅನೇಕ ಬಾರಿ ಸ್ಥಳೀಯ ಪಾಲಿಕೆಯ ಸದಸ್ಯರಿಗೆ ಸೇರಿದಂತೆ ಮೇಯರ್ ಅವರಿಗೂ ಮನವಿಯನ್ನ ಸಲ್ಲಿಸಿ ಚರಂಡಿ ವ್ಯವಸ್ಥೆಯನ್ನ ಮಾಡಿಕೊಡಿ ಎಂದು ಒತ್ತಾಯಿಸಿದ್ರು. ಮಳೆ ನೀರು ಹರಿದು ಹೋಗಲು ಚರಂಡಿ ವ್ಯವಸ್ಥೆ ಇಲ್ಲವಾದ್ದರಿಂದ ಮಳೆ ನೀರು ಮನೆಯ ಅಂಗಳಕ್ಕೆ ನುಗ್ಗಿ ಬಹಳ ತೊಂದರೆಯಾಗುತ್ತಿದೆ. ಮಾತ್ರವಲ್ಲದೆ ರಸ್ತೆ ಬದಿಯಲ್ಲಿ ಹುಲ್ಲು ಪೊದರುಗಳು ತುಂಬಿದ್ದು ಹಾವುಗಳ ಕಾಟವೂ ಜೋರಾಗಿದೆ ಎಂದು ಪರಿಸರದ ನಿವಾಸಿಗಳಾದ ನಾರಾಯಣ್ ಪ್ರಸಾದ್ ಮತ್ತು ಪ್ರಕಾಶ್ ಕುಲಾಲ್ ಅವರು ಹೇಳುತ್ತಾರೆ. ಈ ಏರಿಯಾದ ಮಳೆ ನೀರು ವರ್ಷವೂ ರೋಡಲ್ಲಿ ಹೋಗೋದು, ಇದರಿಂದ ನಮಗೆ ಸಮಸ್ಯೆ ಆಗ್ತಾ ಇದೆ. ಈ ಚರಂಡಿಯ ಡಿಸ್ಚಾರ್ಜಿಂಗ್ ಕೆಲಸವು ಆಗಬೇಕು ವರ್ಷಂಪ್ರತಿ. ಓನ್ಲಿ ಹುಲ್ಲು ತೆಗಿತಾರೆ, ಬಟ್ ಮಣ್ಣು ತೆಗೆಯುವುದಿಲ್ಲ. ಆದಾಗ ಮಣ್ಣೆಲ್ಲ ನೀರು ರೋಡಲ್ಲಿ ಹೋಗ್ತದೆ. ಸೊ ಅದಕ್ಕೆ ರೋಡ್ ಕೂಡ ಹಾಳಾಗೋ ಚಾನ್ಸಸ್ ಉಂಟು. ಮಳೆ ನೀರಿಗೆ ಬಂದು ಇವತ್ತಿನ ಆ ಮಳೆ ನೀರಿಗೆ ಎಲ್ಲರ ಆಜು ಇದ್ದ ಎಲ್ಲ ಮನೆ ಒಳಗೆಲ್ಲ ಅವರ ಅಂಗಳಕ್ಕೆ ಹೋಗಿ ಅವರಿಗೆ ಸಮಸ್ಯೆಯಾಗಿ, ಅಲ್ಲಿ ಪ್ರಾಯದವರಿದ್ದಾರೆ, ಸಣ್ಣ ಮಕ್ಕಳಿದ್ದಾರೆ, ಎಲ್ಲ ಅವರಿಗೆಲ್ಲ ಸಮಸ್ಯೆ ಆಗ್ತದೆ. ಈಗಿಂದಲ್ಲ, ಈ ಕಾರ್ಪೊರೇಟರ್ ಅಂತೇಳಿ ಅಲ್ಲ, ಇದಕ್ಕೆ ಮೊದಲು ನಮ್ಮದೊಂದು 6 ಸಲ ನಾವು ಮನವಿ ಸಲ್ಲಿಸಿದ್ದೇವೆ. ಅದರ ನಂತರ ಇಲ್ಲಿ ನಾವು ಜನಸ್ಪಂದನ ಅಂತೇಳಿ ನಮ್ಮ ಕಾರ್ಪೊರೇಟರ್ ಒಂದು ಮಾಡಿ ಅದರಲ್ಲಿ ಮನವಿ ನಾವು ಕೊಟ್ಟು ಅದು ಬಂದಿದ್ದೇವೆ. ಮೇಯರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಈಗ ನಾವು ಮೊನ್ನೆ ಹೋಗಿ 6ನೇ ತಾರೀಕಿಗೆ ಮೇಯರಿಗೆ ಸಹ ಅಂತೇಳಿ ಅವರ ಪರ್ಸನಲ್ ಸಿಗಲಿಲ್ಲ, ಅಲ್ಲಿ ನಾವು ಕೊಟ್ಟು ಇದು ಬಂದಿದ್ದೇವೆ. ಈ ಸಮಸ್ಯೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಪಾಲಿಕೆಯ ಸದಸ್ಯ ವರುಣ್ ಚೌಟಾ ಅವರು, ಭಾಸ್ಕರ್ ಕಾಲೋನಿಯ ಸಮಸ್ಯೆ ಇಂದು ನಿನ್ನೆಯದಲ್ಲ, ಸುಮಾರು ವರ್ಷಗಳಿಂದ ಈ ಸಮಸ್ಯೆ ಇದೆ. ಇದಕ್ಕೆ ಡ್ರೈನೇಜ್ ವ್ಯವಸ್ಥೆಯಾಗಿಲ್ಲ, ತಗ್ಗು ಪ್ರದೇಶವಾದ್ದರಿಂದ ಈ ಸಮಸ್ಯೆ ಉದ್ಭವಿಸಿದೆ. ಈ ಬಗ್ಗೆ ಅಲ್ಲಿನ ನಿವಾಸಿಗಳು ನನ್ನ ಗಮನಕ್ಕೆ ತಂದಿದ್ರು. ಕೂಡಲೇ ಸ್ಥಳ ಪರಿಶೀಲನೆ ನಡೆಸಿದ್ದೇನೆ. ಮುಂದಿನ ಸೋಮವಾರದೊಳಗೆ ಅಲ್ಲಿ ಚರಂಡಿ ಕಾಮಗಾರಿ ಪ್ರಾರಂಭವಾಗುತ್ತದೆ. ನೀರು ಸರಾಗವಾಗಿ ಹರಿಯಲು ವ್ಯವಸ್ಥೆ ಮಾಡಲಾಗುವುದೆಂದು ಹೇಳಿದ್ದಾರೆ. ಅಲ್ಲಿಯ ಈ ಮಳೆ ನೀರು ಹರಿಯುವ ಸಮಸ್ಯೆ ಇವತ್ತು ನಿನ್ನೆದಲ್ಲ, ಸುಮಾರು ವರ್ಷಗಳಿಂದ ಇರುವ ಸಮಸ್ಯೆ. ಕಾರಣ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಇಲ್ಲ, ಏನು ಡ್ರೈನೇಜ್ ವ್ಯವಸ್ಥೆ ಇನ್ನೂ ಆಗಿಲ್ಲ. ಇದರ ಜೊತೆಗೆ ಅದು ಸ್ವಲ್ಪ ಲೋ ಲೈನ್ ಏರಿಯಾ, ತಗ್ಗಿನ ಪ್ರದೇಶ ಆದ ಕಾರಣ ಇದು ಸಮಸ್ಯೆ ಅಲ್ಲಿ ಉದ್ಭವ ಆಗಿದ್ದು ನಿಜ. ನಿನ್ನೆ ನನಗೆ ಕಾಲೋನಿ ಕಡೆಯಿಂದ ಫೋನ್ ಬಂದ ಕೂಡಲೇ ನಾನು ಅಲ್ಲಿ ವೀಕ್ಷಣೆ ಮಾಡಿದ್ದೇನೆ. ಈಗಾಗಲೇ ಅಲ್ಲಿ ನಮ್ಮ ಭಾಸ್ಕರ್ ಕಾಲೋನಿ ಎಂಟ್ರೆನ್ಸಲ್ಲಿ ಒಂದು ದೊಡ್ಡದಾದ ಚರಂಡಿ ಇದೆ. ಆ ಚರಂಡಿಗೆ 3.5 ಲಕ್ಷ ರೂಪಾಯಿಯ ಅನುದಾನವನ್ನು ಕೂಡ ಇಟ್ಟಿದೆ. ಅದು ಶೀಘ್ರದಲ್ಲೇ ಸೋಮವಾರದೊಳಗೆ ಕಾಮಗಾರಿ ಪ್ರಾರಂಭ ಆಗ್ತದೆ. ಅದಲ್ಲದೆ ಎಲ್ಲ ಕಡೆಯಲ್ಲಿ ನೀರು ಸರಾಗವಾಗಿ ಹರಿಯಲಿಕ್ಕೋಸ್ಕರ JCB ಮುಖಾಂತರ ಟ್ರಂಚನ್ನು ತೆಗೆದು ಪೈಪನ್ನು ಕೂಡ ತಂದು ಹಾಕಿದ್ದೇವೆ. ಬಟ್ ನಿರಂತರ ಮಳೆಯಿಂದಾಗಿ ನಮಗೆ ಗೊತ್ತಿದೆ, ಮೊನ್ನೆ ಬಂದ ಚಂಡಮಾರುತದ ನಂತರ ನಿರಂತರವಾಗಿ ಮಳೆ ಸುರಿಯುತ್ತದೆ. ಅದರಿಂದಾಗಿ ಸ್ವಲ್ಪ ಸ್ಥಗಿತವಾಗಿದೆ. ಆದಷ್ಟು ಬೇಗ ಈ ಕೆಲಸ ಕಾರ್ಯಗಳನ್ನು ಮಾಡಿ ನಾವು ಮುಗಿಸ್ತೇವೆ ಅಂತ ಆ ಪ್ರದೇಶದವರಿಗೆ ನಾನು ಭರವಸೆಯನ್ನು ಕೊಡ್ತಾ ಇದ್ದೇನೆ. ಒಟ್ಟಿನಲ್ಲಿ ಭಾಸ್ಕರ ಕಾಲೋನಿ ನಿವಾಸಿಗಳು ಚರಂಡಿ ವ್ಯವಸ್ಥೆ ಇಲ್ಲದೆ ತೊಂದರೆ ಪಡುತ್ತಿದ್ರು. ಈ ಬಗ್ಗೆ ಸ್ಥಳೀಯ ಪಾಲಿಕೆಯ ಸದಸ್ಯರು ಕೂಡ ಚರಂಡಿಯ ವ್ಯವಸ್ಥೆಯನ್ನ ಶೀಘ್ರದಲ್ಲೇ ಮಾಡಿಕೊಡಲಾಗುವುದೆಂಬ ಭರವಸೆಯನ್ನ ಕೂಡ ನೀಡಿದ್ದಾರೆ. ಅವರು ನೀಡಿದ ಭರವಸೆ ಶೀಘ್ರದಲ್ಲೇ ಈಡೇರಲಿ, ಅಲ್ಲಿಯ ಪ್ರಮುಖ ಸಮಸ್ಯೆಗೆ ಮುಕ್ತಿ ದೊರಕಲಿ. ಶರಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.